ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಮೇ 16ರಿಂದ 19ರವರೆಗೆ ನಡೆದಂತಹ 12ನೇ ರಾಷ್ಟ್ರೀಯ ಫೀಲ್ಡ್ ಆರ್ಚರಿ ಚಾಂಪಿಯನ್ಶಿಪ್ನ ಕಬ್ಸ್ ಗರ್ಲ್ಸ್ ವಿಭಾಗದ ಒಟ್ಟಾರೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರೀಯ ಚಿನ್ನದ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಮಂಗಳೂರು ಮೂಲದ 12 ವರ್ಷದ ಬಾಲಕಿ ಆದ್ಯ ಸುಮನ್ ದೇವಾಡಿಗ ಅಪ್ರತಿಮ ಸಾಧನೆಯನ್ನ ಮಾಡಿದ್ದಾರೆ. ಫೀಲ್ಡ್ ಆರ್ಚರಿ ಅಸೋಸಿಯೇಷನ್ ಆಫ್ ಇಂಡಿಯಾ ನಡೆಸಿದ ಈ ಪ್ರತಿಷ್ಠಿತ ಕ್ರೀಡಾಕೂಟದಲ್ಲಿ ದೇಶದ ಗಮನ ಸೆಳೆದಿರುವ ಆದ್ಯ ಭಾರತೀಯ ಯುವ ಬಿಲ್ಲುಗಾರಿಕೆ ಕ್ಷೇತ್ರಕ್ಕೆ ಹೊಸ ಭಾಷ್ಯವನ್ನು ಬರಿತಾ ಇದ್ದಾರೆ. ಮಂಗಳೂರು ಮೂಲದ ಪ್ರಸ್ತುತ ಮುಂಬೈನ ಅಂಧೇರಿ ಈಸ್ಟ್ನಲ್ಲಿ ವಾಸಿಸ್ತಾ ಇರುವ ಸುಮನ್ ದೇವಾಡಿಗ ಕಣ್ವ ತೀರ್ಥ ಹಾಗೂ ಕ್ಷಮಾ ದಂಪತಿಯ ಪುತ್ರಿಯಾದ ಈಕೆ ಬಾಂಬೆ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ. ಸೆಪ್ಟೆಂಬರ್ 2024ರಲ್ಲಿ ಕೋಚ್ ವಿನಾಯಕ್ ನಾಯರ್ ಅವರ ಮಾರ್ಗದರ್ಶನದಲ್ಲಿ ಸ್ಯಾಜಿಟೇರಿಯಸ್ ಸ್ಪೋರ್ಟ್ಸ್ ಕ್ಲಬ್ ಮೂಲಕ ಬಿಲ್ಲುಗಾರಿಕೆ ಆರಂಭಿಸಿದ ಆದ್ಯ ಕೇವಲ 1.5 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 22 ಪದಕಗಳನ್ನು ಗೆದ್ದು ಕ್ರೀಡಾ ಲೋಕವನ್ನೇ ಬೆರಗುಗೊಳಿಸಿದ್ದಾರೆ.